ಮಂಗಳೂರಿನ ಸಾಂಪ್ರದಾಯಿಕ ತುಂಬಾ ವಿಶೇಷವಾಗಿರುವಂಥ ಕೆಂಡತಡ್ಡಿ ಅಥವಾ ಕಲ್ತಪ್ಪ ಅಂತ ಕೂಡ ಹೇಳ್ತಾರೆ. ಇದನ್ನ ತುಂಬಾ ಆರೋಗ್ಯಕರವಾಗಿ ಜೋನಿ ಬೆಲ್ಲ ಹಾಕಿ ರುಚಿಯಾಗಿ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಒಳ್ಳೆಯ ಬ್ರೇಕ್ಫಾಸ್ಟ್ ಇದು. ಇದನ್ನ ತಿನ್ನೋದಕ್ಕೆ ನಮಗೆ ಚಟ್ನಿ ಪಲ್ಯ ಯಾವುದೂ ಬೇಕಾಗಲ್ಲ, ಹಾಗೇ ತಿನ್ಬೋದು. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಅಲ್ರಿ. ಈ ಕೆಂಡತಡ್ಡಿ ಅಥವಾ ಕಲ್ತಪ್ಪವನ್ನು ನಾವು ಬೆಳಿಗ್ಗೆ ಉಪಹಾರಕ್ಕೆ ಮಾಡೋದಿದ್ರೆ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕಬೇಕು. ನಾನು ಒಂದು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ರಾತ್ರಿಯೇ ನೆನೆ ಹಾಕಿದ್ದೆ. ಬೆಳಗ್ಗೆ ಅದರ ನೀರನ್ನು ಬಸಿದ್ಬಿಟ್ಟು ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತೆ ಬೇಕಾಗುತ್ತೆ. ಅದನ್ನು ಕೂಡ ನೀವು ರಾತ್ರಿ ರೈಸನ್ನು ನೆನೆ ಹಾಕಿರ್ತೀರಲ್ವ, ಆವಾಗಲೇ ನೆನೆ ಹಾಕಿಟ್ಬೇಡಿ. ನೀವು ಬೆಳ್ತಿಗೆ ರೈಸ್ ಇಲ್ಲದಿದ್ದರೆ ದೋಸೆ ರೈಸ್, ಇಡ್ಲಿ ರೈಸ್ ಯಾವುದಾದ್ರೂ ಬೇಕಾದರೂ ಯೂಸ್ ಮಾಡ್ಬೋದು. ಬೆಳಗ್ಗೆ ರುಬ್ಬುವಾಗ ಚೆನ್ನಾಗಿ ತೊಳೆದುಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆಯೇ ಈ ಮೆಂತೆ ಕೂಡ ತೊಳೆದುಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ 2 ಲೋಟ ರೈಸಿಗೆ ನಾನು 1 ಕಪ್ಪಷ್ಟು ಕಾಯಿ ತುರಿಯನ್ನು, ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ತುರಿದುಕೊಂಡು ಹಾಕ್ಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವ ಹದಕ್ಕೆ ನಾವು ರುಬ್ಕೋಬೇಕು ಅಂತಂದರೆ ನೋಡಿ, ತುಂಬ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕಲ್ಲ, ಒಂಚೂರು ತರಿತರಿದ್ರೂ ಏನೂ ಆಗಲ್ಲ, ಈ ಹದಕ್ಕೆ ನಾವು ರುಬ್ಕೋಬೇಕು. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹಿಟ್ಟು ಯಾವ ಹದಕ್ಕೆ ಬಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗಾಗಬಾರ್ದು ದೋಸೆ ಹಿಟ್ಟಿನ ಥರ, ಹಾಗೆ ತುಂಬ ದಪ್ಪಗೆ ಕೂಡ ಇರಬಾರ್ದು. ಇದನ್ನ ಕೊಂಚೂರು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೇನೆ, ಯಾಕಂತಂದರೆ ನಾನು ಫಸ್ಟ್ ರುಬ್ಬುವಾಗ ಹಾಕಿರೋ ನೀರು ಕಮ್ಮಿ ಆಗಿದೆ. ನೋಡಿ, ಈ ಹದ ಏನಿದೆ ಈ ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮತ್ತೊಂದು ಸ್ವಲ್ಪ ತುರಿದಿಟ್ಟಿರುವಂತಹ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೇನೆ. ಚೆನ್ನಾಗಿರುತ್ತೆ. ನೀವು ರುಬ್ಬಾಗ ಬೇಕಾದರೂ ಹಾಕ್ಕೊಳ್ಳಿ, ಆನಂತರ ಬೇಕಾದರೂ ಹಾಕೋಬೋದು. ಈಗ ಇದಕ್ಕೊಂದು ವಿಶೇಷ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇನೆ. ಇದು ಜೋನಿ ಬೆಲ್ಲ. ಜೋನಿ ಬೆಲ್ಲ ಇಲ್ಲದವ್ರು ಏನು ಮಾಡ್ಬೋದು, ಸ್ವೀಟಿಗೆ ಬೆಲ್ಲನ ನೀವು ಅಕ್ಕಿ ರುಬ್ಬುವಾಗಲೇ, ನಾರ್ಮಲ್ ಬೆಲ್ಲ ಇರುತ್ತಲ್ವ, ಅಕ್ಕಿ ರುಬ್ಕೊಳ್ಳುವಾಗಲೇ ಹಾಕ್ಕೊಳ್ಳಿ. ಜೋನಿ ಬೆಲ್ಲ ಇದ್ದರೆ ನಾವು ರುಬ್ಬಿದ ನಂತರನೂ ಆ್ಯಡ್ ಮಾಡ್ಕೋಬೋದು. ಯಾಕಂತಂದರೆ ಇದು ನೀರು ಇರೋದ್ರಿಂದ ನಾವು ಸ್ವಲ್ಪ ಕಲಿಸ್ಕೊಂಡ್ರೂ ನೀಟಾಗಿ ಮಿಕ್ಸ್ ಆಗುತ್ತೆ. ಇಡೀ ಬೆಲ್ಲ, ಗಟ್ಟಿ ಬೆಲ್ಲ ಅಂತಂದರೆ ರುಬ್ಕೊಳ್ಳುವಾಗನೇ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಜೋನಿ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಕರೆಕ್ಟಾಗಿ ಹದ ಮಾಡಿಕೊಂಡು ಇದನ್ನ ರೆಡಿ ಇಟ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಈ ಹಿಟ್ಟು. ಇವಾಗ ನಾವಿದಕ್ಕೆ ಒಂದು ಸ್ಪೆಷಲ್ ಮಸಾಲನ ರೆಡಿ ಮಾಡ್ಕೋಬೇಕು. ಅದು ಹೇಗೆ, ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಳ್ಳಿ. ನಾವು ಕಲ್ತಪ್ಪನ ಇದರಲ್ಲೇ ಮಾಡ್ಕೊಳ್ಳೋದು. ಸೊ ನಾನ್ ಸ್ಟಿಕ್ ಇದ್ದರೆ ನಿಮಗೆ ತುಂಬಾ ಚೆನ್ನಾಗಿ ಎಬ್ಬಿಸಲಿಕ್ಕೆ ಈಸಿ ಆಗುತ್ತೆ ಈ ಕಲ್ತಪ್ಪನ. ನಾನೊಂದು ನಾನ್ ಸ್ಟಿಕ್ ಆಗಿರುವಂತಹ ಬಾಣಲೆನ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ, 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೇನೆ. ಬರೀ ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು, ಬರೀ ತುಪ್ಪನೂ ಹಾಕೋಬೋದು. ತುಪ್ಪ ಹಾಕಿದರೆ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು 3 ಈರುಳ್ಳಿನ ನಾನು ಸಣ್ಣಗೆ ಹಚ್ಕೊಂಡಿಟ್ಕೊಂಡಿದ್ದೇನೆ. 1 ಹಸಿಮೆಣಸಿನ್ಕಾಯಿ, ಹಾಗೆಯೇ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದೆಲ್ಲದನ್ನು ನಾವು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದೇನು ಅಂತಂದರೆ, ಈರುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿ ಕಲ್ತಪ್ಪ ಅಥವಾ ಕೆಂಡತಡ್ಡೆ ಬರುತ್ತೆ. ಈರುಳ್ಳಿ ಹಾಕದೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ಬೋದು. ಆ್ಯಕ್ಚುಲಿ ಇದು ಈರುಳ್ಳಿ ಹಾಕಿ ಮಾಡುವಂಥದ್ದು. ನೀವು ಈರುಳ್ಳಿ ತಿನ್ನದವರಾದರೆ ಸ್ಕಿಪ್ ಮಾಡಿ, ಬಟ್ ಇಷ್ಟು ಈರುಳ್ಳಿ ಹಾಕಿದರೆ ಎಷ್ಟು ರುಚಿ ಬರುತ್ತೆ ಅಷ್ಟು ರುಚಿ ಬರಲ್ಲ ಇದು. ನಾನು ಒಂದು ಮರ್ತೆ, ಆ್ಯಕ್ಚುಲಾಗಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಸಾಸಿವೆಯನ್ನು ಸಿಡಿಸ್ಕೋಬೇಕು. ನಾನು ಅದನ್ನ ಮರ್ತಿರೋದ್ರಿಂದ ಮತ್ತೆ ಸಾಸಿವೆನ ಸಪ್ರೇಟಾಗಿ ಸಿಡಿಸ್ಕೊಂಡು ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೀವೇನು ಮಾಡಿ, ತುಪ್ಪ ಎಣ್ಣೆ ಹಾಕಿದ ಕೂಡಲೇ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಅದಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸನ್ನು ಹಾಕ್ಕೊಳ್ಳಿ. ಈರುಳ್ಳಿನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಹದ ಆಗುತ್ತೋ, ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿ ಕಲ್ತಪ್ಪ ಅಥವಾ ಕೆಂಡತಡ್ಡೆ ರೆಡಿ ಆಗುತ್ತೆ. ಒಂದು ಸರಿ ಫ್ರೈ ಆದ ನಂತರ ಏನು ಮಾಡಿ, ಒಂದು ಸ್ವಲ್ಪ ಈರುಳ್ಳಿನ ತೆಗೆದಿಟ್ಬಿಡಿ. ಯಾಕೆ ಅಂತ ಹೇಳ್ತೇನೆ. ಈಗ ಉಳಿದಿರೋ ಈರುಳ್ಳಿನ ಕರೆಕ್ಟಾಗಿ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ. ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಈ ಹಿಟ್ಟನ್ನು ಈರುಳ್ಳಿ ರೆಡಿ ಮಾಡಿದ್ವಲ್ವ, ಫ್ರೈ ಮಾಡಿಟ್ಟಿದ್ವಲ್ಲ, ಆ ಪ್ಯಾನಿಗೆ ಈ ಥರ ಸುರಿದ್ಕೋಬೇಕು. ಉರಿ ಮೀಡಿಯಮ್ ಇಟ್ಕೊಳ್ಳಿ. ಒಂದು ಸರಿ ನೀವು ಹಿಟ್ಟನ್ನು ಸುರಿದಾದ ನಂತರ ಅದರ ಮೇಲಿಗೆ ಕೂಡ ಒಂದು ಸ್ವಲ್ಪ ನಾವು ತೆಗೆದಿಟ್ಟಿದ್ವಲ್ವ ಈರುಳ್ಳಿನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಮುಚ್ಚಿಟ್ಬಿಡಿ. ಮೀಡಿಯಮ್ಗಿಂತ ಕೂಡ ಉರಿ ಒಂದು ಸ್ವಲ್ಪ ಕಮ್ಮಿ ಇರಬೇಕು. ಆ ಹದದಲ್ಲಿ ಒಂದು 7 ರಿಂದ 8 ನಿಮಿಷ ನಾವು ಬೇಯಿಸ್ಕೋಬೇಕು. ಕೊನೆಗೆ ನೀವು ಕೈಯಲ್ಲಿ ಟಚ್ ಮಾಡಿದಾಗ ಅಂಟ್ಕೋಬಾರ್ದು.
ಕರೆಕ್ಟಾಗಿ 7-8 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೆಂದಾಗ ಕರೆಕ್ಟಾಗಿ ಬೆಂದಿರುತ್ತೆ, ಇದು ದಪ್ಪ ಬರುತ್ತೆ. ಅದಾದ ನಂತರ ಮತ್ತೆ ಮಗುಚಿ ಹಾಕಿ ಒಂದು 2-3 ನಿಮಿಷ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. 2 ಸೈಡ್ ಬೆಂದಾದ ನಂತರ ಸ್ಟವನ್ನು ಬಂದ್ ಮಾಡ್ಬೋದು. ನಾನು ಏನು ಮಾಡಿದ್ದೇನೆ, ಉಳಿದಿರೋ ಸ್ವಲ್ಪ ಹಿಟ್ಟನ್ನು ಕಾವಲಿಯಲ್ಲಿ ಹಾಕಿಬಿಟ್ಟು ದೋಸೆ ಥರ ಕೂಡ ಮಾಡಿದ್ದೇನೆ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ದೋಸೆ ಥರ ಮಾಡೋದಿದ್ರೂ ಮಾಡ್ಬೋದು. ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಂಡು 2 ಕಡೆ ಕರೆಕ್ಟಾಗಿ ಕಾಯಿಸ್ಕೊಂಡು ತೆಗಿಬೋದು, ಅದು ಕೂಡ ಸೂಪರಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಸೇಮ್ ಪ್ರೊಸೆಸ್ ನೋಡಿ, ದೋಸೆ ಥರ ಮಾಡಿರೋದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ ನೋಡಿ, ಈರುಳ್ಳಿ, ಜೋನಿ ಬೆಲ್ಲ, ಕಾಯಿ ತುರಿ ಹಾಗೆಯೇ ತುಪ್ಪ ಎಲ್ಲ ಹಾಕಿರೋದ್ರಿಂದ ಅದ್ಭುತ ರುಚಿಯಾಗಿ ಬರುತ್ತೆ. ತಿನ್ನೋದಕ್ಕೆ ಚಟ್ನಿ ಪಲ್ಯ ಸಪ್ರೇಟಾಗಿ ಬೇಕಾಗಿರೋಲ್ಲ. ಆರೋಗ್ಯಕ್ಕೆ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಇವಾಗಂತೂ ಲಂಚ್ ಬಾಕ್ಸಿಗೆ ಇದನ್ನ ಆರಾಮ್ಸೆ ಮಾಡಿ ಕೊಡ್ಬೋದು, ಒಂಚೂರು ಕಷ್ಟ ಇಲ್ಲ. ಖುಷಿಪಟ್ಟು ತಿಂತಾರೆ ಕೂಡ, ತುಂಬಾ ರುಚಿ ಇರುತ್ತೆ. ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.